ಡಾಕ್ಟರ್ ಎಂವಿ ಶೆಟ್ಟಿ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸ್ ಕಾಲೇಜಿನ ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕದ ಸಹಭಾಗಿತ್ವದೊಂದಿಗೆ ಕೋವಿಡ್-19 ಜನಜಾಗೃತಿ ಜಾಥಾ ಕಾವೂರು ಬೊಂದೇಲ್ ಪರಿಸರದಲ್ಲಿ ನಡೆಯಿತು. ಮಂಗಳೂರಿನ ವಿದ್ಯಾನಗರದಲ್ಲಿರುವ ಡಾಕ್ಟರ್ ಎಂವಿ ಶೆಟ್ಟಿ ಶುಶ್ರೂಷಾ ಕಾಲೇಜು ವತಿಯಿಂದ ಕೋವಿಡ್-19 ಜನಜಾಗೃತಿ ಜಾಥಾ ನಡೆಯಿತು. ಕೋವಿಡ್-19 ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಮುಂಜಾಗ್ರತಾ ಕ್ರಮಗಳನ್ನು ಪ್ರತಿಯೊಬ್ಬರೂ ಕಟ್ಟುನಿಟ್ಟಾಗಿ ಪಾಲಿಸಿದ್ದಲ್ಲಿ ಮಾತ್ರ ಕೋವಿಡ್ ಅನ್ನು ಸಮರ್ಪಕವಾಗಿ ತಡೆಯಬಹುದು ಎಂಬುದನ್ನು ತಿಳಿಸುವುದೇ ಜಾಗೃತಿ ಜಾಥಾದ ಉದ್ದೇಶವಾಗಿದೆ. ವಿದ್ಯಾರ್ಥಿಗಳು ನಗರದಲ್ಲಿ ಸರತಿ ಸಾಲಿನಲ್ಲಿ ಸಂಚರಿಸಿ ಕೋವಿಡ್ ಜಾಗೃತಿಯನ್ನ ಮೂಡಿಸಿದ್ರು.